Do you feel the vibe? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಒಂದು ಯೂಟ್ಯೂಬ್ ಚಾನಲಿಂದ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಡ್ರೀಮ್ 11ನಲ್ಲಿ ನಿಮಗೆ ಯಾವ ಥರ ಪ್ಲೇ ಮಾಡೋದು, ಯಾವ ಥರ ಟೀಮ್ ಮಾಡೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕಿಂತ ಮೊದಲು ನನ್ನೊಂದು ರಿಕ್ವೆಸ್ಟು ಏನಪ್ಪ ಅಂದರೆ ನಮ್ಮ ಚಾನಲ್ಗೆ ಇನ್ನೂ ಯಾರು ನೋಡ್ತಾ ಇದ್ದೀರೋ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಬನ್ನಿ. ಮೊದಲದಾಗಿ ನೀವು ಡ್ರೀಮ್ 11 ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕು ಆಗುತ್ತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಡ್ರೀಮ್ 11 ಅಪ್ಲಿಕೇಶನ್ ಲಿಂಕನ್ನು ಮತ್ತು ನಾನು ರೆಫರಲ್ ಕೋಡ್ ಕೂಡ ಕೊಟ್ಟಿರ್ತೀನಿ. ಸೊ ಆ ರೆಫರಲ್ ಕೋಡ್ ಹಾಕೋದ್ರ ಮೂಲಕ ನಿಮಗೆ ₹100 ಸಿಗುತ್ತೆ ಮತ್ತು ನನಗೆ ₹100 ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಮೇಲ್ಗಡೆ ನೋಡಿದರೆ ಕ್ರಿಕೆಟ್ ಬರುತ್ತೆ. ಸೊ ಫುಟ್ಬಾಲ್, ಬಾಸ್ಕೆಟ್ಬಾಲ್ ಬರುತ್ತೆ, ಹಾಗೆ ಬೇಸ್ಬಾಲ್ ಕೂಡ ಬರುತ್ತೆ. ಇನ್ನು ಕೆಳಗಡೆ ನೋಡೋದಾದರೆ ಹೋಮ್ ಪೇಜ್ ಬರುತ್ತೆ, ಮ್ಯಾಚಸ್ಸು, ಫೀಡು, ಸೊ ಗ್ರೂಪ್ಸು, ಮೋರ್ ಆಪ್ಷನ್ಸ್ ಕೂಡ ಇಲ್ಲಿರುತ್ತೆ. ಸೊ ಫ್ರೀ ಇದ್ದರೆ ನೀವು ಇನ್ನೆಲ್ಲ ಚೆಕ್ ಮಾಡ್ಕೋಬೋದು. ಸೊ ನಾನು ಡೀಪಾಗಿ ಏನು ಹೇಳಲ್ಲ. ಸೊ ಇದೊಂದು ರಿವ್ಯೂ ಆಗಿರುವಂಥದ್ದು. ಸೊ ಸದ್ಯ ನೋಡ್ತಿರುವ ಹಾಗೆ ಈಗ ಒಂದು ಮ್ಯಾಚ್ ಇದೆ, ಈಗ 28 ನಿಮಿಷದಿಗೆ. ಸೊ ಇಲ್ಲಿ ನಾನು ಯಾವ ಥರ ಪ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮೇಲೆ ನೋಡುತ್ತೆ. ಓಕೆ, ಇಲ್ಲಿ ನೀವು ಈ ಥರ ಜಾಯ್ನ್ ಆಗ್ಬೋದಾಗಿದೆ. ಸೊ ಇಲ್ಲಿ ಎಂಟ್ರಿ ಫೀಸು $31, $13 ಇದೆ, $26. ಇದೇ ಥರ ನೀವು ಜಾಯ್ನ್ ಆಗ್ಬೋದಾಗಿದೆ. ಇಲ್ಲಿ ಕ್ರಿಯೇಟ್ ಟೀಮ್ ಅಂತ ಇದೆ. ಸೊ ನಾನು ಆಲ್ರೆಡಿ ಟೀಮ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಒಂದು ಕ್ರಿಕೆಟ್ ಟೀಮನ್ನು ಕಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಮೆಗಾ ಕಂಟೆಸ್ಟ್ ಅಂತ ಇದೆ ಇಲ್ಲಿ, ಮತ್ತು ಓನ್ಲಿ ಫಾರ್ ಬಿಗಿನರ್ಸ್ ಅಂತ ಇದೆ. ಇಲ್ಲಿ ಹಾಟ್ ಕಂಟೆಸ್ಟೆಂಟ್ ಅಂತ ಇದೆ. ಸೊ ನಿಮಗೆ ಯಾವುದು ಈಗ ಸದ್ಯ ಬಿಗಿನರ್ಸ್ ಆಗಿದ್ದರೆ ಇಲ್ಲಿ ನೀವು $13 ಕೊಟ್ಟು ಜಾಯ್ನ್ ಆಗ್ಬೋದಾಗಿದೆ. ಸೊ ಇಲ್ಲಿ ನಾನು ಇದರಲ್ಲಿ ಜಾಯ್ನ್ ಆಗ್ತೀನಿ. ಫಸ್ಟ್ ರ್ಯಾಂಕ್ ಬಂದರೆ $100, ಸೆಕೆಂಡ್ ಬಂದರೆ $49. ಸೊ ಅದೇ ಥರ ನಿಮಗೆ ದುಡ್ಡು ಸಿಗುತ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಮೌಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅಮೌಂಟನ್ನು ಆ್ಯಡ್ ಮಾಡಿಬಿಟ್ಟು ನೀವು ಆಟವನ್ನು ಆಡಲಿಕ್ಕೆ ಶುರು ಮಾಡ್ಬೋದು. ಸೊ ನಾನು ನೆಕ್ಸ್ಟು ನೀವು ಟೀಮ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಥರ ಟೀಮ್ ಮಾಡೋದು ಅಂತಂದರೆ ಇಲ್ಲಿ ಕ್ರಿಯೇಟ್ ಟೀಮ್ ಅಂತ ಇದೆಯಲ್ಲ, ಸೊ ಕೆಳಗಡೆ ಅಲ್ಲಿ ಕ್ರಿಯೇಟ್ ಟೀಮ್ ಹೇಳ್ಕೊಬೇಕಾಗುತ್ತೆ. ಸೊ ಟೀಮ್ ಮಾಡೋದನ್ನು ಹೇಗೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ವಿಕೆಟ್ ಕೀಪರು, ಬ್ಯಾಟ್ಸ್ಮ್ಯಾನು, ಆಲ್ರೌಂಡರು, ಬೌಲರು, ಸೊ ಈ ಥರ ಕ್ಯಾಟಗರಿ ಇರುತ್ತೆ. ಸೊ ವಿಕೆಟ್ ಕೀಪರಲ್ಲಿ ಕನಿಷ್ಠ 1ರಿಂದ 4 ಮಂದಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬ್ಯಾಟ್ಸ್ಮನಲ್ಲಿ 3ರಿಂದ 6 ಮಂದಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆಲ್ರೌಂಡರಲ್ಲಿ 1ರಿಂದ 4 ಮಂದಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಬೌಲರಲ್ಲಿ ಬಂದುಬಿಟ್ಟು 3ರಿಂದ 6 ಮಂದಿ ನೀವು ಚೂಸ್ ಮಾಡಬೇಕು. ಇನ್ನು ಫಸ್ಟು ನಾನು ವಿಕೆಟ್ ಕೀಪರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಿಕೆಟ್ ಕೀಪರ್ನ ಯಾರನ್ನೋ ಒಬ್ಬನ ಚಾಯ್ಸ್ ಮಾಡಿದ್ದೀನಿ. ಇನ್ನು ಬ್ಯಾಟ್ಸ್ಮನಲ್ಲಿ ಕೂಡ 3ರಿಂದ 4 ಮಂದಿ ತೊಗೊಳ್ತಾ ಇದ್ದೀನಿ. ಆಲ್ರೌಂಡರಲ್ಲಿ 2 ತೊಗೊಂಡಿದ್ದೀನಿ. ಸೊ ನಾನು ಒಂಥರ ಈಗ ಸದ್ಯಕ್ಕೆ ನಾನು ಸುಮ್ಮನೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇರೋದು. ಈ ಥರ ಆಯಿತು. ಇಲ್ಲಿ ಇನ್ನೊಬ್ಬನ ಯಾರಾದರೂ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡ್ರು ಆಯಿತು. ಓಕೆ, ಇಲ್ಲಿ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಕೊಡಬೇಕಾಗುತ್ತೆ. ಕಂಟಿನ್ಯೂ ಕೊಟ್ಬಿಟ್ಟು ಚೂಸ್ ಯುವರ್ ಕ್ಯಾಪ್ಟನ್ ಆ್ಯಂಡ್ ವಾಯ್ಸ್ ಕ್ಯಾಪ್ಟನ್ ಅಂತ ಬರುತ್ತೆ. ಸೊ ಇಲ್ಲಿ ನಾನು ಯಾರಿಗೋ ಒಬ್ಬರಿಗೆ ಕ್ಯಾಪ್ಟನ್ ಮತ್ತು ವಾಯ್ಸ್ ಕ್ಯಾಪ್ಟನ್ ಕೊಟ್ಟು ನಾನು ಟೀಮ್ನ ರೆಡಿ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಟೀಮ್ಸಲ್ಲಿ ಬಂದುಬಿಟ್ಟು ಮೈ ಟೀಮ್ಸಲ್ಲಿ 2 ಟೀಮ್ಸ್ ಆಗುತ್ತೆ. ಆಲ್ರೆಡಿ ಒಂದು ಮಾಡಿದ್ದೆ. ಸೊ ಈ ಟೀಮಲ್ಲಿ ತೋರಿಸ್ಲಿಕ್ಕೆ ಒಂದು ಟೀಮ್ ಮಾಡಿದ್ದೆ ನಾನು. ಓಕೆ, ಈ ಥರ ಟೀಮ್ ಮಾಡಿಕೊಂಡು ನೀವು ಆನ್ಲೈನ್ ಮ್ಯಾಚ್ ಕೂಡ ಆಡ್ಬೋದು. ಹಾಗೆ ಫುಟ್ಬಾಲು, ಬಾಸ್ಕೆಟ್ಬಾಲು ಮತ್ತು ಬೇಸ್ಬಾಲ್ ಕೂಡ ಇದೆ. ಸೊ ಇದೇ ಥರ ನೀವು ಆಟ ಆಡ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಅಂದರೆ ಒನ್ನು ಲಾಕ್ಸು, ಒನ್ನು ಗೇಮಿಂಗ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಟೇಕ್ ಕೇರ್, ಬಾಯ್.